ನಮ್ಮ ಕುಡ್ಲ ವಾಹಿನಿಯ ಪ್ರೈಮ್ ಡಿಬೇಟ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರೆ ಹಾಗೂ ಅವರ ಕುಟುಂಬದವರ ಮೇಲೆ ಹಲ್ಲೆಯ ಬೆದರಿಕೆಯೊಡ್ಡಿರುವ ವಿಚಾರಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಘ ಪರಿವಾರಕ್ಕೆ ಸೇರಿದವರೆನ್ನಲಾದ ಈ ದುಷ್ಕರ್ಮಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಮಂಗಳೂರು ಪೊಲೀಸ್ ಆಯುಕ್ತರನ್ನ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ವೀಕ್ಷಕರ ನಂಬಿಕೆ ಹಾಗೂ ವಸ್ತುನಿಷ್ಠ ವರದಿಗೆ ಪಾತ್ರವಾದ ನಮ್ಮ ಕುಡ್ಲ ವಾಹಿನಿಯ ನಾನ್ ಫಿಕ್ಷನ್ ಪ್ರೋಗ್ರಾಂ ಪ್ರೈಮ್ ಡಿಬೇಟ್ನ ದಾದಾಗಿರಿ ಹೆಸರಿನ ಎಪಿಸೋಡ್ನಲ್ಲಿ ಮಂಗಳೂರಿನ ಸುರತ್ಕಲ್ನಲ್ಲಿ ವಿದ್ಯಾರ್ಥಿಗಳ ಮೇಲಿನ ನೈತಿಕ ಪೊಲೀಸ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದ್ದ ವೇಳೆ ವ್ಯಕ್ತಿಯೊಬ್ಬ ಫೋನ್ ಮಾಡಿ ಲಾವಣ್ಯ ಬಲ್ಲಾಳ್ ಅವರಿಗೆ ಸಾರ್ವಜನಿಕವಾಗಿ ಹಲ್ಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ್ದ. ಈ ಮಾತಿಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಸದ್ಯ ಈ ಕುರಿತಂತೆ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ ಕೂಡಲೇ ಸಂಘ ಪರಿವಾರಕ್ಕೆ ಸೇರಿದವನು ಎನ್ನಲಾದ ದುಷ್ಕರ್ಮಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಎಂದು ಮಂಗಳೂರು ಪೊಲೀಸ್ ಆಯುಕ್ತರನ್ನ ಒತ್ತಾಯ ಮಾಡಿದ್ದಾರೆ. ಮೇಡಮ್ ನೀವು ಹೇಳಿದ್ರಲ್ಲ RSS ಬಜರಂಗದಳ ಎಲ್ಲ ಇದು ಯಾವುದಿಲ್ಲ ಎಲ್ಲ ಪುಂಡಾಟಿಕೆ ಎಲ್ಲ ಅಂತ ನೀವು ಆರೋಪಿಸಿದ್ರೆ ನೀವು ಆರೋಪಿಸಿದ ಎಂದರು ನಿಮ್ಗೆ ಓಕೆ ಈಗ ಸರಿ ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಅಲ್ಲ ನಿಮ್ಮ ಮಗಳನ್ನು ನೀವು ಎಸಿ ಕಾರಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಲ್ಲ, ನೀವು ಹೊರಗೆ ಬನ್ನಿ ಮಾತಾಡಿ, ಪಬ್ಲಿಕ್ ಅಲ್ಲಿ ಮಾತಾಡಿ, ನೀವು ಪಬ್ಲಿಕ್ ಅಲ್ಲಿ ಮಾತಾಡಿ, ನಾವು ನಿಮ್ಗೆ ಕೂಡ ಹೊಡಿತೇವೆ ನಾವು ಪಬ್ಲಿಕ್ ಅಲ್ಲಿ ಮಾತಾಡ್ತೀವಿ. ನೀವು ನಿಮ್ಮ ಹೆಣ್ಣು ಮಗಳನ್ನಾಗಿ ನೀವು ನಿಮ್ಮ ಹೆಣ್ಣು ಮಗಳನ್ನು ನೀವು ನಿಮ್ಮ ಹೆಣ್ಣು ಮಗಳನ್ನು ಕಲಿಸಿ, ನೀವು ಬೇರೆಯವರ ಹೆಣ್ಣು ಮಗಳನ್ನು ಕಲಿಸಿ, ನೀವು ನಿಮ್ಮ ಹೆಣ್ಣು ಮಗಳನ್ನು ಕಲಿಸಿ ಫಸ್ಟ್ ಅವರ ಮೇಲೆ ನಂಬರ್ ಅಲ್ಲಿ ಕೇಸ್ ಮಾಡಿದೆ. ನಂಬರ್ ತೆಗೆದು ಕೇಸ್ ಮಾಡಿ. ಉಲ್ಟಾ ಮಾತಾಡಬೇಡಿ, ಯಾರು ಉಲ್ಟಾ ಇರಬೇಕು ದಯವಿಟ್ಟು. ಮಾತಾಡ್ತಿದ್ರ ತಾವು? ತಮ್ಮ ಮಾತಿಗೆ ಲಗಾಮ್ ಇದೆಯಾ?